ನಮಸ್ಕಾರ. ನಮ್ಮ ಟಿವಿಯ ನೂತನ ಕಾರ್ಯಕ್ರಮ ರಿಯಲ್ ಎಸ್ಟೇಟ್. ಈ ಕಾರ್ಯಕ್ರಮಕ್ಕೆ ಕರಾವಳಿ ಕರ್ನಾಟಕದ ಮತ್ತು ಈ ಕಾರ್ಯಕ್ರಮ ನೋಡುತ್ತಿರುವಂಥ ಸಮಸ್ತ ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾವೆಲ್ಲರೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಸಲ ಕನಸು ಕಾಣುವುದು ಮತ್ತು ಗುರಿಯನ್ನು ಇಟ್ಟುಕೊಳ್ಳುವುದು ಒಂದೇ ಒಂದು, ಅದು ಸ್ವಂತ ಮನೆಯನ್ನು ಹೊಂದಬೇಕು ಅಂತ. ಯಾರು ಕೂಡ ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲೇ ಇರಬೇಕು ಅಂತೇಳಿ ಬಯಸುವುದಿಲ್ಲ. ಆದರೆ ಈ ಸ್ವಂತ ಮನೆ ಹೊಂದುವಂಥ ಒಂದು ಕನಸನ್ನು, ಒಂದು ಗುರಿಯನ್ನು ಈಡೇರಿಸಬೇಕಾದ್ರೆ ಅದಕ್ಕೆ ನಾವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ಹೆಜ್ಜೆ ಕೂಡ ಬಹಳ ಪ್ರಮುಖವಾದದ್ದು. ಒಂದು ಸಣ್ಣ ತಪ್ಪು, ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ನಮ್ಮನ್ನು ಅನ್ಯಾಯಕ್ಕೆ, ಮೋಸಕ್ಕೆ ಮತ್ತು ನಷ್ಟಕ್ಕೆ ಗುರಿ ಮಾಡಬಹುದು. ಹಾಗಾದರೆ ಏನೂ ಗೊತ್ತಿಲ್ಲದೆ ಕೇವಲ ಕನಸನ್ನಿಟ್ಟುಕೊಂಡು ಮನೆ ಹೊಂದಬೇಕೆನ್ನುವಂಥ ಗುರಿ ಇಟ್ಟುಕೊಂಡು ಹೋಗುವಾಗ ನಮಗೆ ಸಿಗುವಂಥ ಪ್ರತಿಯೊಂದು ಸವಾಲುಗಳು ಏನು, ಯಾವುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಯಾರಿಂದ ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಎನ್ನುವಂಥ ಪ್ರಶ್ನೆ ಬಂದಾಗ ಇವತ್ತಿನ ಈ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ನಾವು ನಿಮಗೆ ಇದಕ್ಕೆ, ಈ ಮನೆ ಹೊಂದುವಂಥ ಕನಸುಗಳಿಗೆ ರೆಕ್ಕೆ ಪುಕ್ಕ ಆಯಾಮ ಬರುವಂಥ ಈ ಸಂದರ್ಭದಲ್ಲಿ ನಿಮ್ಮ ಮುಂದಿರುವಂಥ ಪ್ರಶ್ನೆಗಳಿಗೆ ಸೂಕ್ತವಾಗಿರುವಂಥ ವ್ಯಕ್ತಿಗಳಿಂದ ನಿಮಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದ್ದೇವೆ ರಿಯಲ್ ಎಸ್ಟೇಟ್ ಈ ಕಾರ್ಯಕ್ರಮದಲ್ಲಿ. ಇದು ಒಂದು ಭಾಗ. ಆದರೆ ಇನ್ನೊಂದು, ಕೆಲವರು ಮನೆಯನ್ನು ಕಟ್ಟಿಕೊಳ್ತಾರೆ, ಆದರೆ ಅದು ವಾಸ ಮಾಡಲಿಕ್ಕಂತಲ್ಲ, ಅದು ಮುಂದೆ ಒಳ್ಳೆಯ ಲಾಭ ಬಂದಾಗ ಅದನ್ನು ಯಾರಿಗಾದರೂ ಮಾರಿ ಒಂದಿಷ್ಟು ಆದಾಯವನ್ನು ಗಳಿಸುವಂಥ ಪ್ರಯತ್ನ ಕೂಡ ಇರುತ್ತೆ. ಅಂಥವರು ಮೇಲ್ಮಧ್ಯಮ ವರ್ಗದವರು ಇರಬಹುದು, ಶ್ರೀಮಂತರು ಇರಬಹುದು. ಆದರೆ ಕೆಳ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗದವರ ಗುರಿಗಳೇ ಬೇರೆ, ಅವರ ಆಯಾಮಗಳೇ ಬೇರೆ. ಆದರೆ ಓವರಾಲ್ ಆಗಿ ನೋಡುವಾಗ ನಾವೆಲ್ಲರೂ ಇಟ್ಟುಕೊಂಡಿರುವಂಥ ಈ ಒಂದು ಪ್ರಯತ್ನದಲ್ಲಿ ನಿಮಗೆ ಸೂಕ್ತವಾಗಿರುವಂಥ ಮಾಹಿತಿಯನ್ನು ಕೊಡುವ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಗುಣರಂಜನ್, ಪಾರ್ವತಿ ಪ್ರಾಪರ್ಟೀಸ್ ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ಮತ್ತು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಕೂಡ ಆಗಿರುವಂಥ ಡಾಕ್ಟರ್ ಗುಣರಂಜನ್ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಡಾಕ್ಟ್ರೇ. ಸೊ ನಮ್ಮ ಹೋಪ್ಸ್ ಇರೋದಷ್ಟೇ, ನಾನು ಕೂಡ ಒಬ್ಬ ಮಧ್ಯಮ ವರ್ಗದವರು. ನನ್ನ ಹಾಗೆ ಸಾವಿರಾರು ಲಕ್ಷಾಂತರ ಮಂದಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ, ನಿಮ್ಮತ್ತ ಒಂದು ಹೋಪ್ಸಿಂದ ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ನಮಗಿರುವಂಥ ಒಂದೇ ಪ್ರಶ್ನೆ, ಸ್ವಂತ ಮನೆಯನ್ನು ಹೊಂದುವುದು ಹೇಗೆ ಅಂತೇಳಿ. ಅಷ್ಟು ಸುಲಭ ಅಲ್ಲ. ಆದರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ತೆಗೆದುಕೊಂಡಿರುವಂಥ ಆಯಾಮ, ತುಂಬ ಜನ ಇನ್ವೆಸ್ಟ್ಮೆಂಟ್ಸ್ ಇರ್ತಾರೆ, ಅಂದರೆ ಇನ್ವೆಸ್ಟರ್ಸ್ ಇದ್ದಾರೆ. ಅವರಿಗೆ ಒಂದು ಮನೆಯನ್ನು ಕೊಂಡುಕೊಂಡು ಅಥವಾ ಒಂದು ಜಾಗವನ್ನು ಕೊಂಡು ಅದನ್ನು ಕಾಲಾಂತರದಲ್ಲಿ ಮಾರಬೇಕು ಎನ್ನುವಂಥದ್ದು, ಅದರಿಂದ ಒಂದಿಷ್ಟು ಲಾಭ ಆದಾಯ ಬರಬೇಕು ಅಂತೇಳಿ. ನಾನು ಕೇಳಿಕೊಂಡಾಗೆ ತುಂಬ ಜನ ಈಗ ಒಂದು 6-7 ವರ್ಷಗಳ ಹಿಂದೆ ಸಾಕಷ್ಟು ಜಾಗವನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದರು, ಮನೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದರು. ಅವರ ಗುರಿ ಇದ್ದದ್ದು ಮುಂದಕ್ಕೆ ಒಳ್ಳೆಯ ಲಾಭ ಬರುತ್ತೆ, ನಾವಾಗ ಮಾರ್ಬೋದು ಅಂತೇಳಿ. 2013 ಅಂತ ತೆಗೆದುಕೊಳ್ಳಿ, ತುಂಬ ಜನ ಆ ಟೈಮಲ್ಲಿ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ, ಮನೆ ಪರ್ಚೇಸ್ ಮಾಡಿದ್ದಾರೆ. ಅವತ್ತೆಲ್ಲ ಅವರ ಗುರಿ ಒಂದೇ ಇತ್ತು, ಏನಂತ ಹೇಳಿದರೆ ಒಂದು 2-3 ವರ್ಷ ಬಿಟ್ಟು ಒಳ್ಳೆಯ ಲಾಭ ಬರ್ಬೋದು ಅಂತ ಅವ್ರಿಗೆ ಯಾರೋ ಹೇಳಿರ್ತಾರೆ, ಅದನ್ನೇ ಅನುಸರಿಸ್ಕೊಂಡು ತೆಗೆದುಕೊಂಡಿರ್ತಾರೆ. ಆದರೆ ಇವತ್ತಿಗೂ ಆ ಮನೆಯನ್ನು ಮಾರಲಾಗದೆ, ಆ ಜಾಗವನ್ನು ಮಾರಲಾಗದೆ ಒದ್ದಾಡ್ತಾ ಇರ್ತಾರೆ. ಸೊ ಯಾಕೆ ಹಾಗಾದರೆ ನಾವು ಇನ್ವೆಸ್ಟ್ ಮಾಡುವ ಮೊದಲು ಏನು ನೋಡಬೇಕು ಅಂತ ಅನಿಸ್ತಾರೆ? ನಾಗೇಂದ್ರ ಅವರೇ, ನೀವೀಗ ಹೇಳಿದ ಈ ಪಾಯಿಂಟ್ ಉಂಟಲ್ಲ, 2013 ಅಂತ ಹೇಳಿ, ಇದು ತುಂಬ ಇಂಪಾರ್ಟೆಂಟ್. ತುಂಬ ಇನ್ವೆಸ್ಟರ್ಗಳು ಮಾಡುವಂತಹ ಮೇಜರ್ ಮಿಸ್ಟೇಕ್ಸ್ ಎಲ್ಲ ಕೂಡ ಅದೇ ವರ್ಷದಲ್ಲಿ ಆಗಿದೆ. ಅಂದರೆ ಏನು ಅಂತ ಹೇಳಿದರೆ, ಯಾವುದೇ ಆಗಲಿ, ಯಾವುದೇ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಒಂದು ಬೈಯರ್ಸ್ ಟೈಮ್ ಅಂತ ಇರ್ತದೆ, ಒಂದು ಸೆಲ್ಲರ್ಸ್ ಟೈಮ್ ಅಂತ ಇರ್ತದೆ. ಮತ್ತು ಅದಕ್ಕೆ ಎರಡಕ್ಕೆ ಹೊಂದಿಕೊಂಡು ಬಂದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತದೆ. ಫಸ್ಟ್ ನಾವು ಬೈಯರ್ಸ್ ಟೈಮ್ ಅಂದರೆ ಎಂತ ಅಂತ ಒಂದು ತಿಳ್ಕೊಳ್ಳುವ. ಬೈಯರ್ಸ್ ಟೈಮ್ ಅಂತ ಹೇಳಿದರೆ ನಿಮಗೆ ಬೇರೆಲ್ಲರೂ ನಿಮಗೆ ಸೇಲ್ ಮಾಡಲಿಕ್ಕೆ ರೆಡಿ ಇರಬೇಕು. ಆವಾಗ ನಿಮಗೆ ಎಷ್ಟು ಜನ ಸೆಲ್ಲರ್ಸ್ ಇದ್ದಾರಾ ಅವ್ರ ಹತ್ರಲ್ಲಿ ನೀವು ಬಾರ್ಗೇನ್ ಮಾಡಿ ನಿಮಗೆ ಬೇಕಾದಂತಹ ಪ್ರೈಸಲ್ಲಿ ನೀವು ಪರ್ಚೇಸ್ ಮಾಡಲಿಕ್ಕೆ ನಿಮಗೆ ಎಬಿಲಿಟಿ ಬರಬೇಕು. ಇದು ಬೈಯರ್ಸ್ ಟೈಮ್. ಮಾರುವವರ ಸಂಖ್ಯೆ ಜಾಸ್ತಿ ಇರಬೇಕು, ಮಾರುವವರ ಸಂಖ್ಯೆ ಜಾಸ್ತಿ ಇರಬೇಕು, ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ. ಎಲ್ಲರೂ ಕೂಡ ನಾನು ಮಾರ್ತೇನೆ ಅಂತ ಹೇಳ್ತಾ ಇರಬೇಕು. ಅದೇ ಆದ್ರೆ ನೀವೀಗ ಹೇಳಿದ್ರಲ್ಲ 2013 ಅಂತ ಹೇಳಿ, ಅದು ಆಕ್ಚುಲಿ ಬೈಯರ್ಸ್ ಟೈಮ್ ಅಲ್ಲ, ಅದು ಆಕ್ಚುಲಿ ಸೆಲ್ಲರ್ಸ್ ಟೈಮ್.
ಯಾಕೆ ಹೇಳಿದರೆ 2013ರಲ್ಲಿ ಎಲ್ಲರೂ ಖರೀದಿ ಮಾಡಲಿಕ್ಕೆ ರೆಡಿ ಇದ್ದರು. ಖರೀದಿದಾರರು ತುಂಬ ಜಾಸ್ತಿ, ಆದರೆ ಮಾರಾಟಗಾರರು ತುಂಬ ಕಡಿಮೆ. ಈ ಮಾರಾಟಗಾರರು ತುಂಬ ಕಡಿಮೆ ಇರುವಾಗ ನಿಮಗೆ ಚಾಯ್ಸಸ್ ಕಡಿಮೆ. 2013ರಲ್ಲಿ ಯಾರೆಲ್ಲ ಪರ್ಚೇಸ್ ಮಾಡಿದಾರಾ ಅವರಿಗೆ ಪ್ರಾಫಿಟ್ಗಳು ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಆವಾಗ ನೀವು ಸೇಲ್ ಮಾಡಬೇಕಾಗಿತ್ತು. ಅದು ಪರ್ಚೇಸಿಂಗ್ ಟೈಮ್ ಅಲ್ಲ, ಅದು ಸೆಲ್ಲಿಂಗ್ ಟೈಮ್. ನಿಮಗೆ ಸ್ಪೆಸಿಫಿಕ್ ಆಗಿ ನಾನು ನಂಬರ್ಸ್ ಕೊಡಬೇಕು ಅಂತ ಹೇಳಿ ಆದರೆ 2013ಕ್ಕೆ ರೆಸಿಡೆನ್ಷಿಯಲ್ ಯೂನಿಟ್ಸು 5.5 ಲಕ್ಷ ರೆಸಿಡೆನ್ಷಿಯಲ್ ಯೂನಿಟ್ಸ್ ಯೂಸ್ ಟು ಬಿ ಸೋಲ್ಡ್ ಇನ್ ಇಂಡಿಯಾ. 5.5 ಲಕ್ಷ. ಆದರೆ ಈ 2013 ನಂತರ ಎಂಡಿಗೆ ಟುವರ್ಡ್ಸ್ 2014 ಹತ್ತಿರಕ್ಕಾಗುವಾಗ ಈ ರೆಸಿಡೆನ್ಷಿಯಲ್ ಯೂನಿಟ್ಗಳ ಪ್ರೈಸಸ್ ವೇರ್ ಸ್ಟ್ಯಾಗ್ನೆಂಟ್. ಎಷ್ಟರ ತನಕ ಅಂತ ಹೇಳಿದರೆ ನಿಮಗೆ ನಂಬರ್ಸ್ ಹೇಳ್ತೀನಿ. 2018ಕ್ಕೆ 1,20,000 ಓನ್ಲಿ 1,20,000 ಯೂನಿಟ್ಸ್ ಯೂಸ್ ಟು ಬಿ ಸೋಲ್ಡ್. ವೆರಸ್ ನೀವು 5.5 ಲಕ್ಷ ತಗೊಳ್ಳಿ 2013ರದ್ದು, 1,20,000 ತಗೊಳ್ಳಿ 2018ರದ್ದು. ಇದು ನಾನು ಮಾತಾಡ್ತಾ ಇರೋದು ಪೋಸ್ಟ್ ಕೋವಿಡ್, ಐ ಮೀನ್ ಪ್ರೀ ಕೋವಿಡ್, ಕೋವಿಡ್ಗಿಂತ ಮೊದಲು. ಅಂದರೆ ಇದು ಸ್ಟ್ಯಾಗ್ನೆಂಟ್ ಆಗಿತ್ತು. ಯಾರೆಲ್ಲ 2013ಕ್ಕೆ ತಗೊಂಡಿದ್ದಾರಾ ಅವರಿಗೆ ಈ ಪ್ರೈಸ್ ಅಪ್ರಿಸಿಯೇಷನ್ ಅನ್ನೋದು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಲಾಭ ಬರುವಂಥ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ದೇ ಇನ್ವೆಸ್ಟೆಡ್ ಡ್ಯೂರಿಂಗ್ ದ ಪೀಕ್ ಟೈಮ್. ಈ ಪೀಕ್ ಟೈಮ್ ಅಂದರೆ ಪ್ರೈಸ್ ಅಪ್ರಿಸಿಯೇಷನ್ ಆಗಿ ಮೇಲೆ ಹೋಗಿ ತುಂಬ ಅದು ಇಕನಾಮಿಕ್ ಇದರಲ್ಲಿ ಹೇಳ್ತಾರೆ ಬಬಲ್ ಸ್ಟೇಜ್ ಅಂತ ಹೇಳ್ತಾರೆ. ಎನಿ ಟೈಮ್ ಅದು ಬರ್ಸ್ಟ್ ಆಗೋ ಸ್ಟೇಜ್. ಆ ಬರ್ಸ್ಟ್ ಆಗೋ ಸ್ಟೇಜಲ್ಲಿ ಇವರು ಪರ್ಚೇಸ್ ಮಾಡಿದ್ದಾರೆ. ಇದರಿಂದಾಗಿ ಅವರಿಗೆ ಅಷ್ಟು ಲಾಭ ಬರುವಂತಹ ಪಾಸಿಬಿಲಿಟೀಸ್ ಇನ್ನು ತುಂಬ ಕಡಿಮೆ ಈಗ ಅಟ್ ದ ಮೊಮೆಂಟ್. ಅಂದರೆ ಖರೀದಿ ಮಾಡುವಂಥ ಸಮಯ ಕೂಡ ಇದೆ, ಮಾರುವಂಥದ್ದು ಕೂಡ ಒಂದು ಸಮಯ ಅಂತ ಪ್ರತ್ಯೇಕವಾಗಿ ಇದ್ದೇ ಇರುತ್ತೆ. ಖಂಡಿತ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ಬೈಯರ್ಸ್ ಟೈಮ್ ಅಂತ ಹೇಳೋದು ಮತ್ತು ಸೆಲ್ಲರ್ಸ್ ಟೈಮ್ ಅಂತ ಹೇಳೋದು. ಇದು ಯೂಶಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಹೇಗೆ ಅಂತ ಹೇಳಿದ್ರೆ, ಅಯ್ಯೋ ನಾಗೇಂದ್ರ ಅವರು ಫ್ಲಾಟ್ ತಗೊಂಡ್ರು, ಅವರು ತಗೊಂಡ್ರು, ಇವರು ತಗೊಂಡ್ರು, ಎಲ್ಲರೂ ತಗೊಂಡ್ರು ಅಂತ ಹೇಳಿ ನಿಮ್ಮ ತಲೆಗೆ ತುಂಬ ಬಂದು ಎಲ್ಲರೂ ತಗೊಂಡ ಮೇಲೆ ನೀವು ತಗೊಳ್ಳಿಕ್ಕೆ ಹೋಗ್ತೀರಿ. ನೀವು ತಗೊಳ್ಳಿಕ್ಕೆ ಹೋಗುದಿಲ್ಲ. ಎಲ್ಲರೂ ತಗೊಳ್ಳುವಾಗ ನನ್ನದು ಸೈಟ್ ಇದೆ ನಾನು ಮಾರ್ತೇನೆ ಅಂತ ಹೇಳಬೇಕು. ಅದ್ರ ಬದಲಿಗೆ ಅವರು ತಗೊಂಡ್ರು, ಇವರು ತಗೊಂಡ್ರು, ಎಲ್ಲರೂ ತಗೊಂಡ್ರು ಅಂದಾಗ ನೀವು ಮಾರ್ಕೆಟಿಗೆ ಹೋಗಿ ಅದನ್ನು ನೀವು ಪರ್ಚೇಸ್ ಮಾಡಿ ನಿಮಗೆ ಅದು ಅನಾಲಿಸಿಸ್ ಮಾಡದೆ ತೆಗೆದುಕೊಂಡ ಪರಿಣಾಮ. ಖಂಡಿತವಾಗಿ ಹೌದು. ಇದಕ್ಕೆ ನೀವು ಮತ್ತೊಂದು ನೋಡ್ತಾ ಹೋದರೆ ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ 2 ರೀತಿಯ ಇದು ಖರೀದಿಗೆ ಇದಿದೆ. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋರು ಅಂತ ಹೇಳಿದರೆ ರಿಟರ್ನ್ಸನ್ನು ನೋಡೋದು ಹೇಗೆ ಅಂತ ಹೇಳಿದರೆ ರಿಯಲ್ ಎಸ್ಟೇಟಲ್ಲಿ 2 ಇದೆ ಇನ್ವೆಸ್ಟ್ಮೆಂಟ್. ಒಂದು ಕಮರ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ, ಒಂದು ರೆಸಿಡೆನ್ಷಿಯಲ್ ಇನ್ವೆಸ್ಟ್ಮೆಂಟ್ ಇದೆ. ಮನೆ ಖರೀದಿ ಅಥವಾ ಅಂಗಡಿ ಖರೀದಿಗಳು. ಇದರಲ್ಲೆಲ್ಲ ಸ್ಪೆಸಿಫಿಕ್ ನಂಬರ್ಸ್ ಇರುತ್ತೆ. ರಫ್ಲಿ 1-2% ಆಚೆ ಈಚೆ ಆಗ್ಬೋದು. ಈಗ ನೀವು ಹೇಳ್ತು ಅಂತ ಹೇಳಿದರೆ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟಲ್ಲಿ ಹೆಚ್ಚಾಗಿ ಯಾವ ರೀತಿಯ ಇನ್ಕಮ್ ಬರೋದು ಇನ್ವೆಸ್ಟ್ ಮಾಡಿದವನಿಗೆ? ಒಂದು ರೆಂಟಲ್, ಅವನಿಗೆ ಆ ಖರೀದಿ ಮಾಡಿದವ ಬೇರೆಯವನಿಗೆ ರೆಂಟಿಗೆ ಕೊಟ್ಟು ಆ ರೆಂಟಲ್ ಇನ್ಕಮನ್ನು ಪಡಿತಾನೆ. 2ನೇದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ ಕ್ಯಾಪಿಟಲ್ ಗೈನ್ ಅಂತ ಹೇಳಿದರೆ ನೀವೀಗ ಹೇಳಿದ್ರಲ್ಲ ಲಾಭಕ್ಕೆ ಮಾರೋದು, 2 ವರ್ಷ ಕಳೆದು ಲಾಭಕ್ಕೆ ಮಾರೋದು ಅಂತ ಹೇಳೋದನ್ನು ಅದನ್ನು ಹೇಳ್ತಾರೆ. 30-60ಕ್ಕೆ ಹಾಗೆ ಡಬಲ್ ಮಾಡೋದು ಅಂತ ಹೇಳಿ ಆಗುದಿಲ್ಲ ಸಾಮಾನ್ಯವಾಗಿಲ್ಲ. ಆದರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ನಂಬರ್ಸ್ ಇದೆ, ಅದನ್ನು ಹೇಳ್ತೇನೆ ನಾನು. ಅಂದರೆ ಈಗ ಒಂದು ಮಾರ್ಕೆಟಲ್ಲಿ ಒಂದು ಮನೆ ಇದೆ ಅಂತ ಹೇಳಿ ಆದರೆ ನೀವು ಅದಕ್ಕೆ ಪ್ರೈಸ್ ಹೇಗೆ ಇಡೋದು, ಪ್ರೈಸ್ ಹೇಗೆ ಹಾಕ್ತೀರಿ, ಅದು ಇದಕ್ಕೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಯೂಶಲಿ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟಲ್ಲಿ ನಿಮಗೆ 3%ಇಂದ 2-4 ಅಂದರೆ 3 ಅಂತ ತಗೊಳ್ಬೋದು. ಅಷ್ಟು ಪರ್ಸೆಂಟೇಜ್ ದ ರೆಂಟಲ್ ರಿಟರ್ನ್ ನಿಮಗೆ. ಅದೇ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ 8%, 8-9% ರೆಂಟಲ್ ರಿಟರ್ನ್ ಬರುತ್ತೆ. ಅಂದರೆ ನೀವು 10 ಲಕ್ಷದ್ದು ಮನೆ ತಗೊಂಡ್ರಿ ಅಂತ ಹೇಳಿದ್ರೆ ನಿಮಗೆ 30,000 ರೆಂಟಲ್ ರಿಟರ್ನ್ ಆಗಿ ಮನೆಗೆ ಬರ್ತದೆ. 10,000 ನಿಮಗೆ ಇದಕ್ಕೆ ಬರ್ತದೆ. ಯಾವುದು ಕಮರ್ಷಿಯಲಲ್ಲಿ 8,000 10,000 ಬರ್ತದೆ. ಅಂದರೆ 8% ಅಂತ ಲೆಕ್ಕ. ಇದೇ ಕಮರ್ಷಿಯಲಲ್ಲಿ ನಿಮಗೆ ಪ್ರೈಸ್ ಅಪ್ರಿಸಿಯೇಷನ್ ಅಂದರೆ 2 ವರ್ಷ ಕಳೆದ ಮೇಲೆ ಎಷ್ಟು ಅಂತ ಹೇಳ್ತಿರಲ್ಲ, ಅದು ಕಡಿಮೆ. ಅದು 3%. ಟೋಟಲ್ ಆಗಿ ಓವರ್ ಆಲ್ ನೀವು ನೋಡಿತು ಅಂತ ಹೇಳಿದರೆ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ ಒಂದು 11-12% ಆ್ಯನ್ಯುವಲ್ ನಿಮಗೆ ರಿಟರ್ನ್ ಸಿಕ್ತು ಅಂತ ಹೇಳಿದರೆ ದ್ಯಾಟ್ ಈಸ್ ಆ್ಯಕ್ಚುಲಿ ಗುಡ್ ಇನಫ್. ಇದು ನಾನೀಗ ಮಾತಾಡ್ತಾ ಇರೋದು ಮೆಟ್ರೋ ಸಿಟಿಗಳು, ಟೈರ್ 1 ಸಿಟಿಗಳು, ಬ್ಯಾಂಗ್ಳೂರು, ಬಾಂಬೆ ಈ ರೀತಿಯಲ್ಲಿ ಹೋಗೋದು, ಮುಂಬೈ ಹೋಗೋದು. ಅದೇ ನೀವು ಈ ಟೈರ್ 2 ಸಿಟಿಗಳಿಗೆ ಮಂಗಳೂರು ಈ ರೀತಿದಕ್ಕೆ ಬಂದರೆ, ಅದು ಸಬರ್ಬನ್ ಏರಿಯಾಕ್ಕೆ ಬಂತು ಅಂತ ಹೇಳಿದರೆ ಈ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅನ್ನೋದು 15%ಗಿಂತನೂ ಜಾಸ್ತಿ ಹೋಗ್ತದೆ. ಅಂದರೆ ಹೇಗೆ ಅದು ಜಾಸ್ತಿ ಲಾಭ ಇರ್ತದೆ. ಯಾಕಂತ ಹೇಳಿದ್ರೆ ಈ ಸಬರ್ಬನ್ ಏರಿಯಾ ಮತ್ತು ಈ ಟೈರ್ 2 ಸಿಟಿಗಳಲ್ಲಿ ಹೆಚ್ಚಾಗಿ ಎಕ್ಸ್ಪ್ಲೋರ್ ಆಗಿರೋದಿಲ್ಲ, ಇನ್ವೆಸ್ಟರ್ಸ್ ಹೆಚ್ಚು ಬಂದಿರೋದಿಲ್ಲ.
ಆವಾಗ ಏನಾದರೂ ಒಂದು ಪ್ರಾಜೆಕ್ಟ್ ಬಂದ ಕೂಡಲೇ, ಈಗ ಫಾರ್ ಎಕ್ಸಾಂಪಲ್ ನೀವು ನಮ್ಮ ಜಾಗವನ್ನೇ ನಮ್ಮದೆಲ್ಲ ಈ ಮಂಗಳೂರು ಏರಿಯಾ ತಗೊಂಡಿತು ಅಂತ ಹೇಳಿದ್ರೆ, ಲಾಸ್ಟ್ ಒಂದು 10 ವರ್ಷದಲ್ಲಿ ಈ ಕೊಣಾಜೆ, ದೇರಳಕಟ್ಟೆ, ಈ ಬೆಲ್ಟ್, ತೊಕ್ಕೋಟೆಗಿಂತ ಆಚೆ ಸೈಡಲ್ಲಿ ಆದಂಥ ಡೆವಲಪ್ಮೆಂಟ್ ನೀವು ಯಾರಾದರೂ ನೋಡಿದ್ರಿ ಅಂತ ಹೇಳಿದ್ರೆ ಅದ್ಭುತವಾಗಿ ಆಗಿದೆ. ಒಂದು 15 ವರ್ಷದ ಡೆವಲಪ್ಮೆಂಟ್. ಅನೇಕ ಶಾಲೆ, ಕಾಲೇಜು, ಹಾಸ್ಪಿಟಲ್ಸ್, ಮಾಲ್ಸ್ ಎಲ್ಲ ಬಂದಿದೆ. ಹೌದು. ಇದೇ ಕಾರಣದಿಂದಾಗಿ ನಿಮಗೆ ಕ್ಯಾಪಿಟಲ್ ಅಪ್ರಿಸಿಯೇಷನು ಹಳ್ಳಿಗಳಲ್ಲಿ, ಹಳ್ಳಿ ಅಂತ ಹೇಳಿದರೆ ಟೈರ್ 2 ಸಿಟಿನ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ತುಂಬ ಜಾಸ್ತಿ ವೆನ್ ಕಂಪೇರ್ ಟು ದ ಮೆಟ್ರೋ ಸಿಟೀಸ್. ಓಕೆ, ನಿಮ್ಮ ಪ್ರಕಾರ ಹಾಗಿದ್ರೆ ಈಗ ಮಂಗಳೂರಾದರೆ ಗ್ರಾಮಾಂತರ ಭಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಟೈಮಲ್ಲಿ ತುಂಬ ಒಳ್ಳೆಯದು ಅಂತ ನೀವು ಹೇಳ್ತೀರಿ? ಈಗಿನ ಟೈಮ್ ಹೌದು. ನೀವೀಗ ಇದು ಹೇಳಿದ ಪಾಯಿಂಟ್ ಕರೆಕ್ಟ್. ಈಗ ಕೋವಿಡ್ ಆಗಿದೆ, ಅದರಿಂದಾಗಿ ಮಾರ್ಕೆಟ್ ಎಲ್ಲ ಇದು ಎಂತ ಕೊಲ್ಯಾಪ್ಸ್ ಆಗಿದೆ, ಎಲ್ಲ ಹೇಳೋದನ್ನು ಕೇಳ್ತಾ ಇರ್ತೇನೆ ನಾನು. ಬಟ್ ಈ ಟೈಮಲ್ಲಿ ನಾನೀಗ ಹೇಳಿದಾಗೆ ಯಾರು ಹೆಚ್ಚಿರೋದೀಗ? ಈಗ ಬಿಲ್ಡರ್ಸ್ಗಳೆಲ್ಲ ಕಷ್ಟದಲ್ಲಿದ್ದಾರೆ. ಅಪಾರ್ಟ್ಮೆಂಟ್ಸ್ ಅಥವಾ ಮನೆ ತಗೊಳ್ಳೋದು ಅಥವಾ ಸೈಟ್ ತಗೊಳ್ಳೋದು ಕಡಿಮೆಗಾದರೂ ತಗೊಳ್ಳಿ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ದಮ್ಮಾಯಿ ಹಾಕೊಂಡು ಗ್ರಾಹಕರನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಅವಾಗ ಬಾರ್ಗೇನ್ ಮಾಡ್ಬೋದು. ಎಂಕಿ ಈಟ ಕಂಡ ಮಾತ್ರ ಅಂದೆತ್ತೊನ್ನಿ ಇಜ್ಜಿಂದ ಎಂಕು ಬೋಡ್ಚಿ, ಈ ರೀತಿ ಮಾತು ಬರ್ತದೆ. ಅವಾಗ ಗ್ರಾಹಕರ ಹತ್ರ ಕೂಡ ಹಣ ಇರಬೇಕಲ್ಲ ಈ ಟೈಮಲ್ಲಿ. ಅವರು ಕೂಡ ಈ ಕೆಲಸ ಇಲ್ಲ, ತುಂಬಾ ಜನರ ಹತ್ರ ಹಣ ಇಲ್ಲ. ಒಂದು ಫ್ಯಾಮಿಲಿ ಎಲ್ಲ 4-5 ಮಂದಿ ಇದ್ರೆ ಮುಂಚೆ 4 ಮಂದಿ ದುಡಿತಾ ಇದ್ರು. ಈಗ ಕೆಲವರಿಗೆ ಇಬ್ಬರಿಗೆ ಕೆಲಸ ಇಲ್ಲ, ಇಬ್ಬರಿಗೆ ಪಾರ್ಟ್ ಟೈಮ್, ಒಬ್ಬರಿಂದಲೇ ಕುಟುಂಬ ನಡಿಬೇಕು. ಈ ಟೈಮಲ್ಲಿ ಅವರು ಕೂಡ ಹಣ ಹಾಕ್ಲಿಕ್ಕೆ ಮುಂದೆ ಬರ್ತಾರೆ ಅಂತ ಅನಿಸ್ತಾ ಉಂಟು. ನೋಡಿ, ಈ ಕ್ರೈಸಿಸ್ ಈಗ ಆಕ್ಚುಲಿ ಈ ರೀತಿ ಕೊರೋನಾದ್ದು ಬಂದಿದೆ ಅಂತ ಹೇಳಿದ್ರೆ ಇದು ಹಿಸ್ಟ್ರಿಯಲ್ಲಿ ಮೊದಲು ಕೂಡ ಬಂದಿದೆ, ಈಗ ಮಾತ್ರ ಬಂದದ್ದಲ್ಲ. ನೀವು ಕೇಳಿರ್ಬೋದು 1918ರದ್ದು ಸ್ಪ್ಯಾನಿಷ್ ಫ್ಲೂ ಅಂತ ಹೇಳಿ. ದಟ್ ಇಸ್ ಸಿಮಿಲರ್ ಟು ದಿಸ್ ಕೋವಿಡ್. ಇದೇ ರೀತಿ ಮೊದಲು ಆಗಿದೆ. ಇದು ಸೈಕಲ್ ಆಕ್ಚುಲಿ ರಿಪೀಟ್ ಆಗ್ತಾ ಹೋಗ್ತಾ ಇದೆ ಫಾರ್ ಎವ್ರಿ 70 ಇಯರ್ಸ್. 70 ವರ್ಷ ಗ್ಯಾಪಲ್ಲಿ ಈ ರೀತಿ ಇದು ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಆದರೆ ನಾನು ಹೇಳ್ತಾ ಇರೋದು ಹಾಗಲ್ಲ. ಈಗ ನಿಮ್ಮ ಹತ್ರ ಒಂದಿಷ್ಟು ಹಣ ಇದೆ ಅಂತ ಹೇಳಿದರೆ ನೀವು ಈಗಲೇ ಹೋಗಿ ಮಾರ್ಕೆಟಲ್ಲಿ ಹೋಗಿ ಫ್ಲ್ಯಾಟ್ ಖರೀದಿ ಮಾಡಿ ಅಂತ ನಾನು ಹೇಳೋದಲ್ಲ. ಈಗ ನೀವೇನು ಮಾಡಬೇಕು, ಈ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ನೀವೊಂದು ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಅಂತ ಹೇಳಿದರೆ ಈಗ ನಿಮಗೆ ತಿಂಗಳಿಗೆ ಎಷ್ಟು ಹಣ ನಿಮಗೆ ಅಗತ್ಯ ಬರುತ್ತದೆ ಅದನ್ನ ನೀವೊಂದು ಪ್ಲಾನ್ ಮಾಡಬೇಕು. ಎಷ್ಟು ಆದಾಯ ಉಂಟು, ಎಷ್ಟು ಆದಾಯ ಅಲ್ಲ, ಎಷ್ಟು ಆದಾಯ ಅಲ್ಲ, ಎಷ್ಟು ಎಕ್ಸ್ಪೆನ್ಸ್ ಉಂಟು, ನಿಮ್ಮ ಖರ್ಚುಗಳು ಎಷ್ಟಿದೆ ಒಂದು ತಿಂಗಳಿಗೆ. ಹಾಗಾದ್ರೆ ನಿಮಗೆ ಇನ್ನು 2 ವರ್ಷ ಸರ್ವೈವ್ ಆಗಲಿಕ್ಕೆ ಎಷ್ಟು ಹಣ ಬೇಕು, ಅದನ್ನು ನೀವು ಲಿಕ್ವಿಡ್ ಅಸೆಟ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಈಗ ಲಿಕ್ವಿಡ್ ಅಸೆಟ್ ಮೇ ಬಿ ಗೋಲ್ಡ್, ಬಾಂಡ್, ಬ್ಯಾಂಕ್ ಡೆಪಾಸಿಟ್, ಫಿಕ್ಸೆಡ್, ಇದು ಎಲ್ಲದರಲ್ಲೂ ಮಾಡಿ ನೀವು. ಹಾಗೆ ಹೇಳಿ ಅದರಲ್ಲಿ ನಿಮಗೆ ಹೆಚ್ಚು ಆದಾಯ ಬರ್ಬೋದು ಅಂತ ಹೇಳಿ ಅಲ್ಲ. ಗೋಲ್ಡಿಗೆ ಈಗ ಚಿನ್ನಕ್ಕೆ ತುಂಬ ಹೆಚ್ಚು ಅಪ್ರಿಸಿಯೇಷನ್ ಆಗಿದೆ ಪ್ರೈಸ್. ಇದು ಎಲ್ಲಿ ಮುಟ್ಟ ಆಗ್ತದೆ ಅಂತ ಹೇಳಿದ್ರೆ ಕೊರೋನಾದ ಒಂದು ಸೊಲ್ಯೂಷನ್ ಬಂದ ಕೂಡಲೇ ಅಥವಾ ಕೊರೋನಾ ಕಡಿಮೆ ಆದ ಕೂಡಲೇ ಈ ಗೋಲ್ಡ್ ಇದು ಪ್ರೈಸ್ ಸ್ಟಾಗ್ನೆಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಅಪ್ರಿಸಿಯೇಷನ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಯಾರೆಲ್ಲ ಫಂಡ್ಸ್ ಇದ್ದಾರಾ ಅವರು ಅಲ್ಲಿಂದ ತೆಗೆದು ಈ ರಿಯಲ್ ಎಸ್ಟೇಟ್ ಅಥವಾ ಹಾಗಿದ್ದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಆವಾಗ ಗೋಲ್ಡ್ ಪ್ರೈಸ್ ಸ್ಟಾಗ್ನೆಂಟ್ ಆಗ್ತದೆ. ಈಗ ಎಲ್ಲರೂ ಕೂಡ ಗೋಲ್ಡ್ಗೆ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ಅಂತ. ಖಂಡಿತ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲ ಅದು ಕಾರಣ ಇದೆ ಅದಕ್ಕೆ. ಯಾಕಂತ ಹೇಳಿದ್ರೆ ಇನ್ನು ಕೂಡ ನಿಮ್ಗೆ ಮಾರ್ಕೆಟ್ ಅನ್ಸರ್ಟನಿಟಿ ಇನ್ನು ಕೂಡ ಮಾರ್ಕೆಟ್ ಅಲ್ಲಿ ಇದೆ. ಪೀಪಲ್ ಆರ್ ನಾಟ್ ಶ್ಯೂರ್ ಏನಾಗ್ತದೆ ಏನು, ಇದು ಇನ್ನೂ ಜನರಿಗೆ ತಲೆಯಲ್ಲಿ ಇಲ್ಲ, ಸೊಲ್ಯೂಷನ್ ಇಲ್ಲ, ವ್ಯಾಕ್ಸಿನ್ ಇಲ್ಲ ಅಥವಾ ಇಮ್ಯುನಿಟಿ ಬಂದಿಲ್ಲ, ಇದೆಲ್ಲ ಪ್ರಾಬ್ಲಮ್ ಆದ ಕಾರಣ ಇನ್ನು ಕೂಡ ಜನ ಈಗಿದ್ದ ಮಾರ್ಕೆಟಿಗೆ ಎಂಟರ್ ಆಗಲಿಕ್ಕೆ ಹೆದರ್ತಾರೆ. ಅದಕ್ಕೆ ಬೇಕಾಗಿ ಗೋಲ್ಡು, ಬ್ಯಾಂಕ್ ಡೆಪಾಸಿಟ್ ಇದಕ್ಕೆ ಹೋಗ್ತಾರೆ. ಹಾಗೆ ಹೇಳಿಕೊಂಡು ನಿಮ್ಮ ಈ ಬ್ಯಾಂಕ್ ಡೆಪಾಸಿಟ್ ಅಥವಾ ಗೋಲ್ಡ್ ಇದು ಯಾವುದು ಪರ್ಮನೆಂಟ್ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ಅದರಲ್ಲೆಲ್ಲ ಪ್ರೈಸ್ ಅಪ್ರಿಸಿಯೇಷನ್ ತುಂಬಾ ಕಡಿಮೆ. ಅಂದ್ರೆ ಗೋಲ್ಡ್ ಈಗ ಆಯ್ತು, ಆದ್ರೆ ಬ್ಯಾಂಕ್ ಡೆಪಾಸಿಟ್ ಅಲ್ಲಿ ಎಷ್ಟು ನಿಮಗೆ 5%, 6% ಎಲ್ಲ 7% ಈ ರೀತಿ ಬರ್ತಾ ಇರೋದು ಆದಾಯ. ಇನ್ಫ್ಲೇಷನ್ ನಮ್ಮ ದೇಶದ 5.5% ಇದೆ. ಅಂದ್ರೆ ನೀವು ಯಾವುದನ್ನು ಕ್ಯಾಶ್ ಆಗಿ ಇಡ್ತೀರಾ ಅಥವಾ ಬ್ಯಾಂಕಲ್ಲಿ ಇಡ್ತೀರಾ ಅದರ ವ್ಯಾಲ್ಯೂ ಡೌನ್ ಆಗ್ತಾ ಹೋಗ್ತದೆ ಅಷ್ಟೇ ಹೊರತು ನಿಮಗೆ ಅದು ಮೇಲೆಗೆ ಬರುವ ಚಾನ್ಸ್ ತುಂಬಾ ಕಡಿಮೆ. ಆದರೆ ಎಲ್ಲರೂ ಕೂಡ 2 ವರ್ಷದ ನಿಮ್ಮ ಹಣವನ್ನು ಲಿಕ್ವಿಡ್ ಅಸೆಟ್ ಅಲ್ಲಿ ನೀವು ಇಟ್ಟು ಉಳಿದದ್ದು ಏನಿದೆ ನಿಮ್ಮ ಹತ್ರ ಅದನ್ನು ಈಗ ನೀವು ಬಾರ್ಗೇನ್ ಮಾಡಿ ಕರೆಕ್ಟ್ ಚಾನಲೈಸ್ ಮಾಡಿ ಈಗ ರಿಯಲ್ ಎಸ್ಟೇಟ್ಗೆ ನೀವು ಹಾಕಿತು ಅಂತ ಹೇಳಿ ಆದರೆ ಅತ್ಯಂತ ಪ್ರಾಫಿಟೇಬಲ್ ಇದು. ಕಡಿಮೆ ದರಕ್ಕೆ ಸಿಗುವ ಎಲ್ಲ ಸಾಧ್ಯತೆ ಉಂಟು ತುಂಬಾ ಕೈಗೆಟಕುವಂತಹ ಸಾಧ್ಯತೆ ಇರೋದು ಈಗನೇ. ಅಂದ್ರೆ ನೀವೀಗ ನೋಡ್ತು ಅಂತ ಹೇಳಿದ್ರೆ ಇಕಾನಮಿಯಲ್ಲಿ 2 ವಿಧ ಇದೆ. ಒಂದು ಫೈನಾನ್ಷಿಯಲ್ ಇಕಾನಮಿ, ಒಂದು ರಿಯಲ್ ಇಕಾನಮಿ ಅಂತ ಹೇಳಿ. ರಿಯಲ್ ಇಕಾನಮಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ದೇಶದ ಆರ್ಥಿಕ ಸ್ಥಿತಿ ಸ್ಟ್ರಾಂಗ್ ಇರೋದು, ತುಂಬ ಏನಂತ ಹೇಳೋದು ಎಲ್ಲರ ಕೈಯಲ್ಲೂ ಹಣಗಳಿದೆ, ಎಲ್ಲರಿಗೂ ಜಾಬ್ ಇದೆ, ಎಲ್ಲರೂ ಇದೇ ರೀತಿ ಹೋಗ್ತಾ ಇರೋದಕ್ಕೆ ರಿಯಲ್ ಆರ್ಥಿಕ ಸ್ಥಿತಿ ಅದು ಸ್ಟ್ರಾಂಗ್ ಇರೋದು. ಆದರೆ ಆವಾಗ ಫೈನಾನ್ಷಿಯಲ್ ಇಕಾನಮಿ ತುಂಬ ವೀಕ್ ಇರ್ತದೆ. ಅಂದರೆ ನಿಮಗೆ ಸಾಲ ಸಿಗಲಿಕ್ಕೆ ತುಂಬ ಸ್ಕ್ರೂಟಿನಿ ಮಾಡ್ತಾರೆ, ಸಾಲ ಬ್ಯಾಂಕಿಂದ ಸಿಗೋದು ತುಂಬ ಕಷ್ಟ ಇರ್ತದೆ. ಅದಕ್ಕೆ ಫೈನಾನ್ಷಿಯಲ್ ಇಕಾನಮಿ ತುಂಬ ವೀಕ್ ಅಂತ ಹೇಳೋದು. ಆವಾಗ ಅಂದರೆ ನಿಮಗೆ ಸಿಗೋದಿಲ್ಲ, ಲೋನ್ ಸಿಗೋದಿಲ್ಲ. ಅದೇ ಈಗ
ರಿಯಲ್ ಇಕಾನಮಿ ಈಗಿನ ಸ್ಟೇಟಲ್ಲಿ ಸ್ಟೇಟಸಲ್ಲಿ ತುಂಬ ವೀಕ್ ಇದೆ. ಹೌದು. ಫೈನಾನ್ಷಿಯಲ್ ಇಕಾನಮಿ ತುಂಬ ಸ್ಟ್ರಾಂಗ್ ಇದೆ. ಈಗ ನೀವು ಬ್ಯಾಂಕಿಗೆ ಹೋಯ್ತು ಅಂತ ಹೇಳಿದರೆ ನಿಮಗೆ ಎಲಿಜಿಬಿಲಿಟಿ ಇತ್ತು ಅಂತ ಹೇಳಿ ಆದರೆ, ಎಲಿಜಿಬಿಲಿಟಿ ಇಲ್ಲದವರ ವಿಷಯವನ್ನು ಬಿಡಿ, ಆದರೆ ಇದೆ ಅಂತ ಹೇಳಿ ಆದರೆ ನಿಮಗೆ ತುಂಬಾ ಈಸಿಯಲ್ಲಿ ಲೋನ್ ಸಿಗ್ತದೆ. ಮತ್ತೆ ಈಗ ಹೌಸಿಂಗ್ ಲೋನ್ ಎಲ್ಲ 7%, 7% ಈಗ ಹೌಸಿಂಗ್ ಲೋನ್. ನೀವು ನೋಡಿ ನಮ್ಮ ದೇಶದ ಇನ್ಫ್ಲೇಷನ್ ರೇಟು 5.5%, 6.7%, 1.5% ಗ್ಯಾಪ್ ಅಲ್ಲಿ ನಿಮಗೆ ಬ್ಯಾಂಕ್ ಮನೆಯ ಹೌಸಿಂಗ್ ಲೋನ್ ಕೊಡ್ತಾ ಇದೆ. ಅಂದ್ರೆ ಅವರ ಪ್ರಾಫಿಟ್ ಅಷ್ಟು ಕಡಿಮೆ ಇಟ್ಕೊಂಡು ಬನ್ನಿ ಗ್ರಾಹಕರೇ ಬನ್ನಿ ಮನೆ ತಗೊಳ್ಳಿ ಅಂತ ಹೇಳ್ತಾ ಇದೆ. ಅದು ಈಗ ಗೌರ್ಮೆಂಟಿಗೆ ಕೂಡ ನಮ್ಮ ಇಕಾನಮಿ ರಿವೈವ್ ಆಗಬೇಕು. ಅದಕ್ಕೆ ಬೇಕಾಗಿ ಈ ಫೈನಾನ್ಷಿಯಲ್ ಇಕಾನಮಿ ತುಂಬಾ ಸ್ಟ್ರಾಂಗ್, ಅಂದ್ರೆ ಎಲ್ಲರಿಗೂ ಬೇಕಾ ಲೋನ್ ಅಂತ ಹೇಳ್ಕೊಂಡು ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ಅನ್ ವೆರಿ ಐಡಿಯಲ್ ಟೈಮ್ ಟು ಎಂಟರ್ ದ ಮಾರ್ಕೆಟ್, ಪ್ರೊವೈಡೆಡ್ ಅದೇ ನಾನು ಹೇಳಿದೆ. ಈಗ ನೀವು ಹೇಳಿದ್ರಲ್ಲ ಎಂತ ಕಷ್ಟ ಆಗಿದೆ, ಹಣ ಇಲ್ಲ ಅಂಥವರಿಗೆ ನಾನು ಖಂಡಿತವಾಗಿಯೂ ಈಗ ಸೈಟ್ ತಗೊಳ್ಳಿ ಅಂತ ಹೇಳುದಿಲ್ಲ. ಅಂದ್ರೆ ನೀವು ಏನ್ ಮಾಡೋದಾದ್ರೂ ಇನ್ನು 1 ವರ್ಷ 1.5 ಮಿನಿಮಮ್ 2 ಅಂತ ಹೇಳ್ಬೋದು, ಅದರ 1-1.5 ವರ್ಷದಂತಹ ನಿಮ್ಮ ಖರ್ಚಿಗೆ ಏನು ಬೇಕಾ ಅದನ್ನು ನೀವು ಬೇರೆ ಲಿಕ್ವಿಡ್ ಅಸೆಟ್ ಅಲ್ಲಿ ನಾಳೆ ಬೇಕಾದ್ರೆ ಮಾರುವಂತಹ ಸ್ಥಿತಿಯನ್ನು ಇಟ್ಟ ಆ ಅಸೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಉಳಿದದ್ದನ್ನು ನೀವು ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡೋದು ಈಗ ಐಡಿಯಲ್ ಅಂತ. ಅಂದ್ರೆ ಬೈಜರ್ಸ್ ಟೈಮ್ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಖರೀದಿ ಮಾಡುವಂತ ಸೂಕ್ತ ಬಂಗಾರದ ಅವಧಿ ಇದು ಅಂತ. ಹೌದು, ಖಂಡಿತ ಹೌದು. ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ನೀವೊಂದು ಎಂಟರ್ ಆಗಬೇಕು. ರಿಯಲ್ ಎಸ್ಟೇಟ್ ಮಾರ್ಕೆಟ್ ಅಲ್ಲಿ ನಾನೊಂದು ಖರೀದಿ ಮಾಡಿ ಒಳ್ಳೆ ಪ್ರಾಫಿಟ್ ಆಗಬೇಕು. ಈಗ ನೀವು ಹೇಳಿದ್ರಿ 2013 ಒಬ್ರು ತಗೊಂಡ್ರು. 2013 ಏನಿರ್ತದೆ, ಅವರ್ ಸಹ ರಿಯಲ್ ಎಸ್ಟೇಟ್, ಇವರ್ ಸಹ ರಿಯಲ್ ಎಸ್ಟೇಟ್. ನನಗೂ ಗೊತ್ತಿದೆ, ಆ ಟೈಮಲ್ಲಿ ಬಸ್ಸಿನ ಕಂಡಕ್ಟರ್ ಕೂಡ ರಿಯಲ್ ಎಸ್ಟೇಟ್ ಬ್ರೋಕರು, ರಿಕ್ಷಾ ಡ್ರೈವರ್ ಕೂಡ ರಿಯಲ್ ಎಸ್ಟೇಟ್ ಬ್ರೋಕರು, ಮತ್ತೆ ಸಾಫ್ಟ್ವೇರ್ ಎಂಜಿನಿಯರ್ ಕೂಡ ರಿಯಲ್ ಎಸ್ಟೇಟ್ ಬ್ರೋಕರು, ಡಾಕ್ಟ್ರು ಕೂಡ ರಿಯಲ್ ಎಸ್ಟೇಟ್ ಬ್ರೋಕರು, ಪರ್ಚೇಸರು, ಸೆಲ್ಲರು, ಎಲ್ಲರೂ ರಿಯಲ್ ಎಸ್ಟೇಟ್. ಅದು ಮಾತ್ರ ಅದು ರೆಡ್ ಅಲರ್ಟ್, ಅದು ಬಬಲ್ ಫೇಸ್ ಅಂತ ಹೇಳ್ತಾರೆ ಇಕಾನಮಿಯಲ್ಲಿ. ಬಬಲ್ ಫೇಸ್ ಅದು ಎನಿ ಟೈಮ್ ಬರ್ಸ್ಟ್ ಆಗ್ತದೆ. 2013 ಯಾರೆಲ್ಲ ತಗೊಂಡ್ರ ಅವ್ರದ್ದು ಗೋಳು ಇದುವೆ. ಅದಕ್ಕೆ ಹೇಳೋದು ದ್ಯಾಟ್ ವಾಸ್ ನಾಟ್ ದ ಬಯರ್ಸ್ ಟೈಮ್. ಆ ಟೈಮಲ್ಲಿ ಖರೀದಿ ಮಾಡಬೇಡಿ ನೀವು. ಆ ಟೈಮಲ್ಲಿ ಖರೀದಿ ಮಾಡಲಿ ಖಂಡಿತ ನಿಮಗೆ ಅದು ಪ್ರಾಫಿಟ್ ಅಂತ ಹೇಳಿ ಬರೋದಿಲ್ಲ. ಬಟ್ ದಿಸ್ ಇಸ್ ದ ಟೈಮ್ ಟು ಎಂಟರ್ ಇನ್ ಟು ದ ಮಾರ್ಕೆಟ್. ಆದರೆ ಒಂದೇ ಒಂದು ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಇನ್ಸ್ಟಿಂಕ್ಚುವಲ್ ಪುಲ್ ಅಂತ ಹೇಳ್ತಾರೆ. ನಿಮ್ಮ ಇನ್ಸ್ಟಿಂಕ್ಚುವಲ್ ಪುಲ್, ಇನ್ಸ್ಟಿಂಕ್ಟ್ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಎಲ್ಲರೂ ಮಾಡೋದನ್ನು ನಾವು ಮಾಡೋದು ಅಂತ ಹೋಗೋದು ಮನುಷ್ಯ ಯಾವಾಗಲೂ, ಗುಂಪಲ್ಲಿ ಶಕ್ತಿ ಅಂತ ಹೇಳಿ. ಈ ಸಪರೇಟ್ ಆಗಿ ಮಾಡಲಿಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ, ಧೈರ್ಯ ಬೇಕು. ಯು ಹ್ಯಾವ್ ಟು ಅದು ಔಟ್ಸ್ಟ್ಯಾಂಡಿಂಗ್ ಆಗಿ ಪರ್ಫಾರ್ಮ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಟ್ಯಾಂಡ್ ಔಟ್ ಫ್ರಮ್ ದ ಕ್ರೌಡಲ್ಲಿ ಗುಂಪಲ್ಲಿದ್ದರೆ ನೀವು ಯಾವುದೇ ರೀತಿಯೂ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೈಯರ್ಸ್ ಟೈಮ್, ಅದಕ್ಕೆ ಸೆಲ್ಲರ್ಸ್ ಟೈಮ್. ಪ್ರತಿ ಟೈಮಲ್ಲಿಯೂ ನೀವು ಗುಂಪನ್ನು ಮಾಡೋದು, ಗುಂಪು ಏನು ಮಾಡ್ತದ ಅದಕ್ಕೆ ತದ್ವಿರುದ್ಧವಾಗಿ ಮಾಡೋದು. ಗುಂಪು ಏನು ಮಾಡ್ತದ ಅದನ್ನು ನೀವು ಮಾಡ್ಲಿಕ್ಕೆ ಹೋಗಬೇಡಿ. ಗುಂಪು ಏನು ಮಾಡ್ತದ ಅದನ್ನು ಮಾಡಿದರೆ 2013 ಖರೀದಿ ಮಾಡಿದಂತೆ ಅದೇ ರೀತಿಯ ರಿಸಲ್ಟ್ ಸಿಗೋದು. ಎಲ್ಲರೂ ಹೇಳ್ತಾರೆ ಪ್ರಾಫಿಟ್ ಬರ್ತದೆ ಅಂತ ಹೇಳಿ. ಆದರೆ ಈಗ ನೀವು ಯಾರೇ ಬೇಕಾದ್ರೆ ಈಗ ನೀವು ಹೋಗಿ ಮಾರ್ಕೆಟಲ್ಲಿ, ಗ್ರಾಹಕರು ಹೆಚ್ಚು ಈಗ ಹೋಗ್ತಾ ಇಲ್ಲ. ಆದರೆ ಎಲ್ಲ ಬಿಲ್ಡರ್ಗಳು, ಯಾರೆಲ್ಲ ಸ್ಟೇಬಲ್ ಇರುವ ಬಿಲ್ಡರ್ಗಳು ಲ್ಯಾಂಡನ್ನು ಈಗ ಖರೀದಿ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆಯಾ ಇಲ್ವಾ? ಫ್ಯೂಚರಿಗೋಸ್ಕರ ಈಗ ಖರೀದಿ ಮಾಡ್ತಾ ಇದ್ದಾರೆ. ಯಾಕೆ? ಅವ್ರಿಗೆ ಗೊತ್ತಿದೆ ದಿಸ್ ಇಸ್ ದ ಟೈಮ್ ಟು ಬೈ, ನಾಟ್ ವೆನ್ ಎವ್ರಿ ಒನ್ ಇಸ್ ಬೈಯಿಂಗ್. ಎಲ್ಲರೂ ಪರ್ಚೇಸ್ ಮಾಡುವಾಗಲ್ಲ, ಎಲ್ಲರೂ ಸೇಲ್ ಮಾಡ್ಲಿಕ್ಕೆ ಹೊರಡುವಾಗ ಈಗ ಕಾಸಿಜ್ಜಿ ಮಾರ ರೇಟ್ ಕಮ್ಮಿಗಾದರೆ ಆನದೆತ್ತವನು ಅಂತ ಹೇಳಿ ಈಗ ಎಲ್ಲರೂ ಹಣ ಹಾಕಿ ಭೂಮಿಯನ್ನು ಖರೀದಿ ಮಾಡೋದು. ಓಕೆ. ಅಂದರೆ ಅವರೀಗ ಅವ್ರ ಹತ್ರ ಕೆಲವು ಫ್ಲ್ಯಾಟ್ಗಳು ಮಾರದೇ ಇದ್ದ ತುಂಬ ಇದೆ, ಮತ್ತು ಯಾರಾದರೂ ಬಂದರೆ ಕಡಿಮೆ ರೇಟಿಗೆ ಅವ್ರು ಕೊಡಲಿಕ್ಕೆ ಕೂಡ ತಯಾರಾಗಿದ್ದಾರೆ ಅಂತ ಅನ್ನಿಸ್ತಾ ಉಂಟು. ಹೌದು, ಆದರೆ ಅದೇ ನಾನು ಹೇಳಿದ್ದು, ಈಗ ಹೆಚ್ಚಿನ ಬಿಲ್ಡರ್ಗಳು ಕೂಡ ಪ್ರೈಸ್ ಕಾಂಪ್ರಮೈಸ್ ಮಾಡಲಿಕ್ಕೆ ತುಂಬ ರೆಡಿ ಇರುವ ಕಾಲ ಇದು. ಅಂದರೆ ಈಗ ಎಲ್ಲರೂ ಪ್ಲ್ಯಾನಿಂಗ್ ಮಾಡಿಯೇ ಹೋಗ್ತಾ ಇಲ್ಲ. ಈಗ 90% ಯಾರೆಲ್ಲ ಬಿಲ್ಡರ್ಸ್ ಅಂತೇಳಿ ಹುಟ್ಕೊಂಡಿದ್ದಾರ, ತುಂಬ ಜನರಿಗೆ ಈ ಪ್ಲ್ಯಾನಿಂಗ್ ಅಂತ ಹೇಳೋದು ಹೆಚ್ಚಿರುವುದಿಲ್ಲ. ಮಾರ್ಕೆಟ್ 2013 ಯಾವ ರೀತಿ ಮೇಲೆ ಹೋಯ್ತಾ ಇದು ಕಂಟಿನ್ಯೂ ಆಗ್ತಾ ಹೋಗ್ತದೆ, ಇದು ಈ ರೀತಿಯೇ ಹೋಗ್ತದೆ ಅಂತ ತಿಳ್ಕೊಂಡೇ ನಾವು ಮುಂದುವರ್ಕೊಂಡು ಹೋಗ್ತಾ ಇರ್ತೇವೆ. ಬಟ್ ಪೀಪಲ್ ಡು ನಾಟ್ ನೋ ಅದು ಕ್ರ್ಯಾಶ್ ಆಗ್ತದೆ ಅಂತ ಹೇಳೋದನ್ನು ನಂಬುದೇ ಇಲ್ಲ ಯಾರು. ಅದು ಕ್ರ್ಯಾಶ್ ಎನಿವೇಸ್ ಆಯಿತು. ಈಗ ಖರೀದಿಗೆ ಯಾರ ಹತ್ರ ಎಲ್ಲ ಈಗ ಇದೆಯಾ ಕೆಪಾಸಿಟಿ, ಅಂದರೆ ಹಣದ ಕೆಪಾಸಿಟಿ ಇದೆಯಾ, ದಿಸ್ ಇಸ್ ದ ರೈಟ್ ಟೈಮ್ ಟು ಎಂಟರ್ ಇನ್ ಟು ದ ರಿಯಲ್ ಎಸ್ಟೇಟ್ ಮಾರ್ಕೆಟ್. 2013 ನೀವು ಹೇಳಿದ್ರಿ, ನಂತರ ನಿಧಾನವಾಗಿ ಮನೆಗಳನ್ನು ಖರೀದಿಸುವವರ ಸಂಖ್ಯೆ ಕಡಿಮೆ ಆಯಿತು, ಯಾರು ಕೂಡ ಖರೀದಿಸಲಿಕ್ಕೆ ಮುಂದೆ ಬರ್ತಾ ಇರಲಿಲ್ಲ ಅಂತ. ಆದರೆ 13 ರಿಂದ 14, 15, 16, 17, 18 ತನಕ ಈ
ಪ್ರಾಪರ್ಟೀಸ್ ಅಂತ ಹೇಳಿದರೆ ಕಮರ್ಷಿಯಲ್ ಪ್ರಾಪರ್ಟೀಸ್ ಇರ್ಬೋದು, ಅಂದರೆ ಬೇರೆ ಬೇರೆ ಬಿಲ್ಡಿಂಗ್ಸ್ಗಳಿರ್ಬೋದು, ಕಮರ್ಷಿಯಲ್ ಆಗಿ ಅಂಗಡಿಗಳನ್ನು ತೆರೆಯುವಂಥ ಇರ್ಬೋದು, ಮಳಿಗೆಗಳಂತ ಇರ್ಬೋದು, ಅವರಿಗೆಲ್ಲ ಒಳ್ಳೆ ಮಾರಾಟ ಆಗಿದೆ, ತುಂಬ ಖರೀದಿದಾರರು ಇದ್ದರು, ಮಾರಾಟದವರು ಒಳ್ಳೆ ಲಾಭವನ್ನು ಮಾಡಿದ್ದಾರೆ, ಸೆಲ್ಲರ್ಸ್ಗಳಿಗೆ ಒಳ್ಳೆ ಲಾಭ ಇತ್ತು. ಅದೇ ಇಲ್ಲಿ ಮನೆ ಖರೀದಿಸ್ಲಿಕ್ಕೆ ಜನ ಇಲ್ಲ, ಅದೇ ಕಮರ್ಷಿಯಲ್ ಪ್ರಾಪರ್ಟೀಸ್ ಖರೀದಿಸ್ಲಿಕ್ಕೆ ಹೇಗೆ ಜನ ಇದ್ರು? ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇದು ಬಹಳ ಖುಷಿ ಆಯ್ತು ನೀವು ಇದನ್ನು ಕೇಳಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಆಗ ಹೇಳಿದೆ ನಿಮಗೆ, ಈ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ ಯಾವುದೇ ಪ್ರಾಪರ್ಟಿಯನ್ನು ನೀವು ಖರೀದಿ ಮಾಡುವಾಗ ಎರಡು ರೀತಿಯ ಇನ್ಕಮ್ ಇರ್ತದೆ. ಒಂದು ರೆಂಟಲ್ ರಿಟರ್ನ್ಸ್, ಮತ್ತೊಂದು ಕ್ಯಾಪಿಟಲ್ ಗೇನ್ ಅಂದರೆ ಪ್ರೈಸ್ ಅಪ್ರಿಸಿಯೇಷನ್. ಈ ರೆಸಿಡೆನ್ಷಿಯಲ್ ಪ್ರಾಪರ್ಟಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಕ್ಯಾಪಿಟಲ್ ಗೇನಿಗೆ ಹೆಚ್ಚು ಆದ್ಯತೆ. ಅಂದರೆ 8% 10% ತನಕ, ಈ ಟೈರ್ 2 ಸಿಟಿಗಳಲ್ಲಿ 15% 20% ತನಕ ಕ್ಯಾಪಿಟಲ್ ಗೇನಲ್ಲಿ ಬರೋದು ಹಣ. ವೆರಾಸ್ ರೆಂಟಲ್ ರಿಟರ್ನ್ ತುಂಬ ಕಡಿಮೆ, 2% 3% ಇರೋದು ನಿಮಗೆ. ಅದೇ ನೀವು ಕಾಂಟ್ರರಿ ಇದನ್ನು ನೋಡಿದರೆ, ಕಮರ್ಷಿಯಲ್ ಪ್ರಾಪರ್ಟಿ ನೋಡಿದರೆ, ಕಮರ್ಷಿಯಲ್ ಪ್ರಾಪರ್ಟಿಲಿ ಈ ರೆಂಟಲ್ ರಿಟರ್ನ್ ತುಂಬ ಜಾಸ್ತಿ. ಅಂದರೆ ಯಾವುದೆಲ್ಲ ಇನ್ವೆಸ್ಟ್ ಮಾಡಿದರೆ ಅದು ರೆಂಟಲಲ್ಲಿ ನಿಮಗೆ ರಿಟರ್ನ್ಸ್ ಬರೋದು. ಅಂದರೆ 8% 10% ತನಕ ನಿಮ್ಮದು ರೆಂಟಲ್ ರಿಟರ್ನ್ಸೇ ಜಾಸ್ತಿ. ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಂದರೆ ಅಂಗಡಿಯನ್ನು ನೀವು ತಗೊಂಡು ಮತ್ತೆ ಮಾರುವಾಗ ಬರುವ ಪ್ರಾಫಿಟ್ 2%, ತುಂಬ ಕಡಿಮೆ. ಬಾಡಿಗೆ ಕೊಡೋದೇ ಬೆಸ್ಟ್ ಯಾವಾಗಲೂ. ಅದಕ್ಕೆ ಕಾರಣ ಇದು ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಯಾವುದೆಲ್ಲ ಇದೆಯಾ ಅದನ್ನು ಖರೀದಿದಾರರು ತುಂಬ ಜಾಸ್ತಿ. ಮತ್ತು ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಿರುವ ಕ್ರೈಟೀರಿಯಾ ತುಂಬ ಈಸಿ. ಅಂದರೆ ರೋಡ್ ಸೈಡಲ್ಲೇ ಆಗಬೇಕು ಅಂತ ಇಲ್ಲ, ನಿಮಗೆ ಮನೆ ಇಂಟೀರಿಯರ್ ಆಗ್ತದೆ. ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಎಲ್ಲ ಇಂಟೀರಿಯರ್ ಇರೋದು, ಪ್ರಾಪರ್ಟಿ ಪ್ರೈಸಲ್ಲಿ ಕಡಿಮೆ, ಮತ್ತು ಪ್ರತಿಯೊಬ್ಬನಿಗೂ ಮನೆ ಬೇಕು, ಹಾಗೇಳಿ ಪ್ರತಿಯೊಬ್ಬನಿಗೆ ಅಂಗಡಿ ಬೇಡ. ಆದ್ದರಿಂದಾಗಿ ಅಂಗಡಿಗಳಿಗೆ ಈ ರೀಸೇಲ್ ಅಂದರೆ ಕ್ಯಾಪಿಟಲ್ ಗೇನ್ ಸೇಲ್ ಮಾಡಿ ಬರುವಂಥ ಪ್ರಾಫಿಟ್ಗಳು ತುಂಬ ಕಡಿಮೆ. ಆದರೆ ರೆಂಟಲ್ ರಿಟರ್ನ್ ತುಂಬ ಜಾಸ್ತಿ. 2013ರಲ್ಲಿ ನಿಮಗೆ ಕೊಲ್ಯಾಪ್ಸ್ ಆದ್ದು ಯಾವುದು ಅಂತ ಹೇಳಿದರೆ ಈ ಕ್ಯಾಪಿಟಲ್ ಗೇನ್. ಅಂದರೆ ಇನ್ವೆಸ್ಟ್ ಮಾಡಿ 2 ವರ್ಷ ವೆಯ್ಟ್ ಮಾಡಿ ರಿಟರ್ನ್ ಹಣ ತೆಗೆಯುವಂತಹ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಿದೆ 2014ರಲ್ಲಿ. ಅದು ಕೊಲ್ಯಾಪ್ಸ್ ಆದಾಗ ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ಡಸ್ ನಾಟ್ ಕಮ್ ಅಂಡರ್ ಕ್ಯಾಪಿಟಲ್ ಗೇನ್. ಕಮರ್ಷಿಯಲ್ ಪ್ರಾಪರ್ಟಿ ಕಮ್ಸ್ ಓನ್ಲಿ ಅಂಡರ್ ರೆಂಟಲ್ ರಿಟರ್ನ್ಸ್. ಆದ ಕಾರಣ ಕಮರ್ಷಿಯಲ್ ಪ್ರಾಪರ್ಟಿ 2018 ತನಕನೂ ನಿಮಗೆ ಆರಾಮ ಇತ್ತು, ಏನೂ ತೊಂದರೆ ಆಗಿರಲಿಲ್ಲ. ಅದಕ್ಕೆ ಖರೀದಿದಾರರು ಮೊದಲೆಷ್ಟಿದ್ರ ಅಷ್ಟೇ ಇದ್ರು. ಹಾಗೆ ಹೇಳಿಕೊಂಡು ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿದಾರರು ತುಂಬಾ ಜಾಸ್ತಿ ಇರಲಿಲ್ಲ. ನಾವೀಗ ರಿಟರ್ನ್ಸ್ ಅನ್ನು ಮಾತಾಡ್ತಾ ಇದ್ದೀವಿ, ನಾವು ಜಸ್ಟ್ ಕ್ಯಾಪಿಟಲ್ ಗೇನ್ ಅನ್ನು ಮಾತಾಡ್ತಾ ಇಲ್ಲ. ಅಂದ್ರೆ ನೀವೇ ನೋಡಿ 2014ರಿಂದ ನಂತರ ರೆಂಟಲ್ ಏನೆಲ್ಲ ರಿಟರ್ನ್ಸ್ ಬರ್ತಾ ಇದೆಯಾ, ಅಂಗಡಿಗಳದ್ದು ಯಾವ್ದಾದ್ರು ರೆಂಟ್ ಕಡಿಮೆ ಆಗಿದಾ? ಇಲ್ಲ ಅಲ್ವಾ? ಆದ ಕಾರಣ ಕಮರ್ಷಿಯಲ್ ಪ್ರಾಪರ್ಟಿ ವೇರ್ ಡೂಯಿಂಗ್ ಫೈನ್ ಅಪ್ ಟಿಲ್ 2018. ಐ ಮೀನ್ ಯು ಕ್ಯಾನ್ ಸೆ ಪ್ರೀ ಕೋವಿಡ್ ತನಕನೂ ಏನೂ ತೊಂದರೆ ಆಗಿರಲಿಲ್ಲ. ದಿಸ್ ಇಸ್ ಒನ್ ರೀಸನ್. ಅದರಿಂದ ಸ್ವಂತವಾಗಿರುವಂತಹ ಬಿಲ್ಡಿಂಗ್, ಕಮರ್ಷಿಯಲ್ ಬಿಲ್ಡಿಂಗ್ ಇದ್ದವರಿಗೆ ಒಳ್ಳೆ ಆದಾಯ. ಹೌದು. ಮತ್ತೆ ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸರ್ಸ್ ಸ್ಪೆಕ್ಟ್ರಮ್ ಇದೆ ಅಲ್ಲ, ಅದು ತುಂಬಾ ಕಡಿಮೆ. ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಬೈಯರ್ಸ್ ತುಂಬಾ ಜಾಸ್ತಿ. ಅಂದ್ರೆ ನೀವೀಗ ನೋಡಿ, ಒಂದು ಚಿಕ್ಕ 100 ಸ್ಕ್ವೇರ್ ಫೀಟಿನ ಅಂಗಡಿ ಖರೀದಿ ಮಾಡಬೇಕಾದ್ರೆ ನಿಮ್ಗೊಂದು 500 ಸ್ಕ್ವೇರ್ ಫೀಟಿನ ಮನೆ ಸಿಗ್ತದೆ. ಹಾಗೆ ಹೇಳಿಕೊಂಡು ನಿಮಗೆ ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿ ನಿಮ್ಗೇನು ಲಾಭ ಇದೆ, ಟಾರ್ಗೆಟ್ ಇದೆ, ಅದು ಗೊತ್ತಿರೋದಿಲ್ಲ. ಹಾಗೆ ಎಲ್ರಿಗೂ ಕಮರ್ಷಿಯಲ್ ನೀಡ್ ಇರೋದಿಲ್ಲ. ಆದ್ದರಿಂದ ಅದರ ಬೈಯರ್ಸ್ ಕಡಿಮೆ, ಬಟ್ ರೆಂಟಲ್ ಜಾಸ್ತಿ. ಹಾಗೆ ದ್ಯಾಟ್ಸ್ ವೈ ಅದರಿಂದಾಗಿ ಇಟ್ ವಾಸ್ ಡೂಯಿಂಗ್ ರಿಯಲಿ ಫೈನ್ ಈವನ್ ಅಪ್ ಟಿಲ್ 2018 ಅಂತ ಹೇಳಿದ್ದ ನಾನು. ಸೊ ಬೈಯರ್ಸ್ ಟೈಮ್ ಮತ್ತು ಸೆಲ್ಲರ್ಸ್ ಟೈಮ್, ಬಹುಶಃ ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹುತೇಕ ನಮ್ಮ ಸವಾಲುಗಳು ಅಥವಾ ನಮ್ಮ ಪ್ರಶ್ನೆಗಳು ಮುಗಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಅದು ಗೊತ್ತಿದ್ದವ ಜಾಣ, ಅದು ಗೊತ್ತಿದ್ದ ಬುದ್ಧಿವಂತ ಅಂತ ಇಲ್ಲಿ ಪ್ರೂವ್ ಆಯಿತು. ಸೂಕ್ತವಾಗಿರುವಂಥ ಸಾಕಷ್ಟು ಮಾಹಿತಿ ಕೊಟ್ರಿ. ಇನ್ನು ಬರುವ ದಿನಗಳಲ್ಲಿ ಬಹುಶಃ ನಾವು ಮೊದಲು ನೋಡೋದೇ ಈಗ ಯಾವ ಟೈಮ್ ಇದೆ, ಮಾರುವುದಾ ಖರೀದಿಸುವುದಾ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್ ಗುಣರಂಜನ್ ಅವರೇ, ಸಾಕಷ್ಟು ಮಾಹಿತಿ ಕೊಟ್ರಿ. ಇದು ತುಂಬಾ ಜನರಿಗೆ ಉಪಯೋಗ ಆಗ್ಬೋದು. ಯಾಕಂತ ಹೇಳಿದ್ರೆ ಅದು ಗೊತ್ತಿಲ್ಲದಿದ್ದ ಕಾರಣವೇ ಎಲ್ಲರೂ ಕೂಡ ಈಗ ಮೋಸಕ್ಕೆ ಒಳಗಾಗ್ತಿದ್ರು ಅಥವಾ ನಷ್ಟಕ್ಕೆ ಒಳಗಾಗ್ತಿದ್ರು ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕೆ ಬಂದು ನೀವು ನಮಗೆ ಈ ಎಲ್ಲ ಮಾಹಿತಿಗಳು ಇವತ್ತಿನ ಮೊದಲ ಎಪಿಸೋಡಲ್ಲಿ ಕೊಟ್ಟಿದ್ದೀರಿ. ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಓಕೆ ವೀಕ್ಷಕರೇ, ಇನ್ನು 2ನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಗುಣರಂಜನ್ ಅವರು ಇನ್ನೊಂದು ಬಹಳ ಪ್ರಮುಖವಾಗಿರುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಒಬ್ಬ ವ್ಯಕ್ತಿ, ಮಧ್ಯಮ ವರ್ಗದ ವ್ಯಕ್ತಿ ಇರ್ಬೋದು, ಆತನ ದುಡಿಮೆಯ ಹಣ, ಆತನ ಬೆವರಿನ ಹಣ, ಆತ ಒಟ್ಟು ಮಾಡಿ ಒಂದು ಸೈಟ್ ಅಥವಾ ಒಂದು ಮನೆಯನ್ನು ಖರೀದಿ ಮಾಡಲಿಕ್ಕೆ ಹೋಗುವಾಗ ಆತ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ನೋಡಬೇಕು,
ಏನೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಆತ ಕಂಡುಕೊಳ್ಳಬೇಕು ಮತ್ತು ಆತ ನಷ್ಟಕ್ಕೆ ಒಳಗಾಗದೆ ಉತ್ತಮ ರೀತಿಯಲ್ಲಿ ಆ ಒಂದು ಮನೆಯನ್ನು ಅಥವಾ ಸೈಟನ್ನು ಖರೀದಿಸಲಿಕ್ಕೆ ಹೇಗೆ ಸಂತೃಪ್ತನಾಗಲಿಕ್ಕೆ ಸಾಧ್ಯ ಉಂಟು, ಅದಕ್ಕೆಲ್ಲ ಅವರು ಮುಂದಿನ ಎಪಿಸೋಡಲ್ಲಿ ನಮಗೆ ಉತ್ತರವನ್ನು ಕೊಡ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಆ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ರಿಯಲ್ ಎಸ್ಟೇಟ್ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥ ಸಮಯ ಇದು.